ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನಕ್ಕೆ ಶಂಕುಸ್ಥಾಪನಾ ಕಾರ್ಯಕ್ರಮ ಕುಂತಳ ನಗರದಲ್ಲಿ ನೆರವೇರಿತು. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮೋದ್ ಮಧ್ವರಾಜ್, ಶಾಸಕ ವಿನಯ್ ಕುಮಾರ್ ಸುರ್ಗೆ, ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಐವನ್ ಡಿಸೋಜಾ, ಬಂಟರಯಾನಿಯವರ ಮಾತೃ ಸಂಘದ ಸದಸ್ಯ ಮಾಲಾಡಿ ಅಜಿತ್ ಕುಮಾರ್ ರೈ, ಎಂಆರ್ಜಿ ಗ್ರೂಪಿನ ಅಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮೋದ್ ಮಧ್ವರಾಜ್ ದೀಪ ಬೆಳಗಿಸಿ ನಡೆಸಿದರು. ಒಟ್ಟು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣಗೊಳ್ಳಲಿದೆ. ರಾಜ್ಯ ಸರ್ಕಾರದಿಂದ ಈಗಾಗಲೇ 1 ಕೋಟಿ ರೂಪಾಯಿ ಸಹಾಯಧನವನ್ನು ಮಂಜೂರು ಮಾಡಲಾಗಿದೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವರು, ಈ ಜಿಲ್ಲೆ ಎಲ್ಲ ಜಾತಿ ಸಮುದಾಯದವರು ಇರುವ ಜಿಲ್ಲೆಯಾಗಿದೆ. ಆದರೆ ಜಿಲ್ಲೆಗೆ ಅತಿದೊಡ್ಡ ಕೊಡುಗೆ ಬಂಟ ಸಮುದಾಯದ್ದಾಗಿದೆ. ಭೂ ಸುಧಾರಣಾ ಕಾಯ್ದೆ ಬಂಟರಿಗೆ ಮಾರಕವಾಗಿದ್ದರೂ ಸವಾಲಾಗಿ ಸ್ವೀಕರಿಸಿ ಜಿಲ್ಲೆಗೆ ಕೊಡುಗೆಯನ್ನು ನೀಡಲಿದ್ದಾರೆ. ಒಂದು ಸಭಾಭವನ ಒಂದು ಸಮುದಾಯದ ಸ್ವಾಭಿಮಾನದ ಸಂಕೇತ. ಅಂತಹ ಸ್ವಾಭಿಮಾನದ ಸಂಕೇತವಾಗಿ ಈ ಭಾಗದಲ್ಲಿ ಸಭಾಭವನ ನಿರ್ಮಾಣವಾಗಿರುವುದು ಸಂತಸವಾಗಿದೆ. ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ನೀಡಲು ನಾನು ಸಿದ್ಧನಾಗಿದ್ದೇನೆ ಮತ್ತು ಬದ್ಧನಾಗಿದ್ದೇನೆ. ಸರ್ಕಾರದ ಅನುದಾನಕ್ಕಾಗಿ ಸಹಕರಿಸಿದ ಸಚಿವ ಪ್ರಮೋದ್ ಮಧ್ವರಾಜ್, ಶಾಸಕ ವಿನಯ್ ಕುಮಾರ್ ಸೊರಕೆ, ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಐವನ್ ಡಿಸೋಜಾ ಮತ್ತು ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಚಂದ್ರ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಎಂಆರ್ಜಿ ಗ್ರೂಪಿನ ಅಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ ಅವರಿಗೆ ಬಂಟರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಉಡುಪಿ ಗ್ರಾಮೀಣ ಬಂಟರ ಸಂಘ ರಿಜಿಸ್ಟರ್ ಇಲಾಖೆ ಸುದಿನ ಬಹುದಿನಗಳ ನಮ್ಮ ಕನಸು ನನಸಾಗುತ್ತಿದೆ. ನಾವೆಲ್ಲರೂ ಬಹಳ ಅಷ್ಟು ಆತುರದಿಂದ ಕಾದಿರುವಂತ ದಿನ ಇವತ್ತು ಸಂಪನ್ನವಾಗಿದೆ. ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನದ ಸಂಸ್ಥಾಪನಾ ಸಮಾರಂಭಕ್ಕೆ ನೆರವೇರುವ ಎಲ್ಲ ಅತಿಥಿ ಗಣ್ಯರನ್ನು ಹಾಗೂ ತಮ್ಮೆಲ್ಲ ಶಾಸಕರಾದ ಪ್ರಮೋದ್ ಮಧ್ವರಾಜ್ ಹಾಗೂ ಶ್ರೀ ವಿನಯ್ ಕುಮಾರ್ ಸುರ್ಗೆ ಶಾಸಕ ಐವನ್ ಡಿಸೋಜಾ ಅವರು ಆದರೆ ನಿಸ್ಸಂಕೋಚವಾಗಿ ಹೇಳಬಹುದಾದಂತಹ ಒಂದು ವಿಚಾರ ಅಂದರೆ, ಎಲ್ಲ ಜಾತಿಗಳನ್ನು ಹೋಲಿಸಿದಾಗ ಬಂಟ ಸಮಾಜ ಮಾಡಿದಷ್ಟು ಪ್ರಗತಿ ಬೇರೆ ಯಾವುದೇ ಜಾತಿಯವರು ಮಾಡಿಲ್ಲ ಎಂಬತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಭೂ ಸುಧಾರಣೆ ಕಾನೂನು ಬಂದಂಥ ಸಂದರ್ಭದಲ್ಲಿ ಬಂಟ ಸಮಾಜದವರು ಯಾರು ಭೂಮಿಯನ್ನು ಹೊಂದಿರತಕ್ಕಂಥವರಾಗಿದ್ದರೂ ಅವರು ಭೂಮಿ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಾಗ ಧೃತಿಗೆಡದೆ ತಮ್ಮ ಸ್ವಸಾಮರ್ಥ್ಯದಿಂದ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿ ಆದಂಥ ಒಂದು ಗಂಡಾಂತರವನ್ನು ಅದನ್ನು ಒಂದು ಅವಕಾಶವನ್ನಾಗಿ ಪರಿವರ್ತಿಸುವ ಮೂಲಕ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವಾಗಲೂ ತಮಾಷೆಗೆ ಹೇಳೋದುಂಟು, ಅಂಡರ್ ವರ್ಲ್ಡಿಂದ ಮಿಸ್ ವರ್ಲ್ಡ್ವರೆಗೆ ಬಂಟ ಸಮಾಜ ಇವತ್ತು ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಸಮಾಜ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ನೋಡಿದಾಗ ಈ ವೇದಿಕೆಯಲ್ಲಿದ್ದಂಥವರೆಲ್ಲರೂ ಅವರವರ ಪಾಲಿನ ಒಂದು ಘೋಷಣೆಯನ್ನು ಮಾಡಿದರೆ ಇವತ್ತು ಸಂಜೆಯ ಒಳಗೆ 3.5 ಕೋಟಿ ರೂಪಾಯಿ ಒಟ್ಟಾಗ್ತದೆ ಎಂಬುದರಲ್ಲಿ ನನಗೆ ಯಾವುದೇ